ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆದ ವಿವರ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಭಾಂಗಣೋಡು ಶನಿವಾರ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ನಡೆತಂಡ. ಶಾಸಕರು ವೇದವ್ಯಾಸ ಕಾಮತ್ ಗುರ್ಕಾರ್ಮಿಡ್ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯಂತರ ಶೋಭಾ ಬಿಜಿ ವಿಶ್ವ ನಾಗರಿಕರ ದಿನಾಚರಣೆ ಕಾರ್ಯಕ್ರಮ ಉದಿಪನ ಮಲ್ತೇರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಭಾಂಗಣೋಡು ಶನಿವಾರ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಲೇಸ್ ಅಟ್ಟಣೆ ಆದಿತ್ತಂಡ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಂಜೋಬೊಕ್ಕ ಜೋಕ್ಲೆನ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ್ನ ಬೊಕ ಹಿರಿಯ ನಾಗರಿಕರನ ಸಬಲೀಕರಣ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ದಕ್ಷಿಣ ಕನ್ನಡ ಜಿಲ್ಲೆ ಬೊಕ ಸ್ವಯಂ ಸೇವಾ ಸಂಸ್ಥೆಲೆನ ಒಟ್ಟು ಸೇರಿಕೆಡು ಈ ಕಾರ್ಯಕ್ರಮ ನಡೆತಂಡ. ಶಾಸಕರು ವೇದವ್ಯಾಸ ಕಾಮತ್ ಗುರ್ಕಾರ್ಮಿಡ್ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯಂತರ ಶೋಭಾ ಬಿಜಿ ವಿಶ್ವ ನಾಗರಿಕರ ದಿನಾಚರಣೆ ಕಾರ್ಯಕ್ರಮ ಉದೀಪನ ಮಲ್ತದ ಎಟ್ಟೆಪ್ಪು ಬೈಕಿಯರು. ನಾನು ವಿಸಿಟ್ ಹೋಗ್ತಾ ಇರ್ತೀನಿ, ಏನಂದ್ರೆ ವೃದ್ಧಾಶ್ರಮ ಇದಕ್ಕೆಲ್ಲ. ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ಕೆಲವೊಂದು ತಂದೆ ತಾಯಿ ಅಲ್ಲಿ ಇರುವಂತ ವೃದ್ಧರು ಹೇಳೋದು ನೋಡಿದ್ರೆ ನಿಜವಾಗ್ಲೂ ನಮ್ಗೆ ತುಂಬಾನೇ ಬೇಜಾರಾಗುತ್ತೆ. ನನ್ನ ಮಗನ ಇಷ್ಟು ಓದಿಸ್ದೆ, ಅವನು ಇನ್ನೆಲ್ಲೋ ಇದ್ದಾನೆ, ಫಾರಿನಲ್ಲಿ ಇದ್ದಾನೆ, ಅಥವಾ ಇಂಜಿನಿಯರ್ ಆಗಿದ್ದಾನೆ, ಬ್ಯಾಂಗ್ಳೂರಲ್ಲಿ ಇದ್ದಾನೆ, ಅಲ್ಲಿದ್ದಾನೆ, ಎಲ್ಲೆಲ್ಲೋ ಇರ್ತಾರೆ, ಬಾಂಬೆಲಿ ಇದ್ದಾನೆ ಎಲ್ಲ ಹೇಳ್ತಾರೆ. ಬಟ್ ಇಲ್ಲಿ ತಂದೆ ತಾಯಿ ಅವರು ವೃದ್ಧಾಶ್ರಮದಲ್ಲಿ ಬಂದ್ಬಿಟ್ಟಿರ್ತಾರೆ. ಇತ್ತೀಚೆಗೆ ನಾನು ಇಲ್ಲೊಂದು ಇದಕ್ಕೆ ಹೋದೆ, ವೃದ್ಧಾಶ್ರಮಕ್ಕೆ. ಅವಾಗ ಅಲ್ಲಿ ಒಬ್ರು ಅಜ್ಜಿ, ಅಂದ್ರೆ ವಯಸ್ಸಾದ ಒಬ್ರು ಲೇಡಿ ಹೇಳ್ತಾ ಇದ್ರು, ಯಾಕೆ ಇಲ್ಲಿ ಬಂದಿದ್ರೆ, ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಅಂದಾಗ, 2 ಮಕ್ಕಳಿದ್ದಾರೆ ನನಗೆ, ಅವರಿಬ್ರು ಬಾಂಬೆನಲ್ಲಿದ್ದಾರೆ. ನನಗೆ ಇಲ್ಲಿಗೆ ಕರ್ಕೊಂಡು ಬರೋ ತನಕನೂ ಅವ್ರಿಗೆ ಗೊತ್ತೇ ಇಲ್ಲ ಅಂತೆ. ಅಲ್ಲಿ ಕರ್ಕೊಂಡು ಬಂದಾಗ, ಅಲ್ಲಿ ಇಳಿಸಿದಾಗ, ನಿನ್ನ ದೊಡ್ಡ ಮಗನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ಕರ್ಕೊಂಡು ಬಂದವ್ರು ಬಾಗ್ಲಲ್ಲಿ ಬಂದಾಗ, ಇದು ನನ್ನ ದೊಡ್ಡ ಮಗನ ಮನೆ ಅಲ್ವಲ್ಲ ಅಂತ ಅವ್ರು ಕೇಳಿದಾಗ, ಇಲ್ಲ ಇಲ್ಲೇ ಅವ್ರು ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಅಂತೇನೋ ಅವರಿಗೆ ಸುಳ್ಳು ಹೇಳಿ ಒಳಗಡೆ ಕರ್ಕೊಂಡು ಬಂದಾಗ, ಅಲ್ಲಿ ಏನು ನೋಡ್ಕೊಳ್ಳಿ, ಸೂಪರ್ವೈಸರ್ ಯಾರು ನೋಡ್ಕೋತಾರೆ ಲೇಡಿ, ಅವರು ಮಾತಾಡಿಸಿ ಎಲ್ಲ ಎನ್ಕ್ವೈರಿ ಮಾಡುವಾಗ ಅವಾಗ ಗೊತ್ತಾಗಿದೆ ಅವರಿಗೆ, ನನಗೆ ವೃದ್ಧಾಶ್ರಮ ತಂದು ಬಿಡ್ತಾ ಇದ್ದಾರೆ ನನ್ನ ಮಕ್ಕಳು ಅಂತ ಹೇಳಿ. ಕಷ್ಟಗಳು ಎಲ್ಲೋ ಕುಟುಂಬದಲ್ಲಿ ಆಗುವಂತ ವಿಚಾರಗಳಿಂದ ಅವರು ತಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ಸಾಗಿಸ್ತಾರೆ, ಪಡುವಂಥ ಕಷ್ಟಗಳು, ಅದರಲ್ಲಿ ಕೂಡ ಇವತ್ತಿನ ವರ್ತಮಾನದ ವ್ಯವಸ್ಥೆಗಳಲ್ಲಿ ಹಿರಿಯ ನಾಗರಿಕರಿಗೆ ವಿಶೇಷವಾಗಿ ಗೌರವ ಕೊಡುವಂಥ ಸಂದರ್ಭ ಇದ್ದದ್ದು. ಒಂದು ರೀತಿಯಲ್ಲಿ ಅವರ ಕಷ್ಟಗಳನ್ನು ಕಂಡಾಗ ಪ್ರತಿ ಮನೆಗಳಲ್ಲಿ ಎಲ್ಲೋ ಒಂದು ಕಡೆಗಳಲ್ಲಿ ಸಂಸ್ಕಾರದ ಕಡಿಮೆ ಆಗ್ತಾ ಇದೆ. ಬೇತೆ ಬೇತೆ ಕ್ಷೇತ್ರ ವಲಯಡು ಸಾಧನೆ ಮಲ್ತಿನ 10 ಜನ ಹಿರಿಯ ನಾಗರಿಕರನ್ನು ಗುರ್ತ ಮಲ್ತದ ತಮ್ಮನದ ಮರ್ಯಾದೆ ಮಲ್ತೆರ. ಕುಡ್ಲ ವಿಭಾಗದ ಎಸಿ ಮದನ್ ಮೋಹನ್, ಪೊಂಜೋಬಕ ಜೋಕ್ಲನ ಅಭಿವೃದ್ಧಿ ಇಲಾಖೆದ ಒತ್ತು ನಿರ್ದೇಶಕರು ಪಾಪ ಬೋವಿ, ಜಿಲ್ಲಾ ಪಂಚಾಯತ್ ಒತ್ತು ಕಾರ್ಯಂತರ ಆನಂದ ಇಂಚ ಬಿನ್ನೆರ್ ಕಾರ್ಯಕ್ರಮಟು ಪಾಲ್ಗೊಂಡರು. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಮಾರ್ನಿಮಿದ ಉಚ್ಚೆಯ ಕುಡ್ಲ ದಸರಾ ನಡತೊಂದಿತ್ತದ. ಶುಕ್ರವಾರ ಲಲಿತಾ ಪಂಚಮಿದ ದಿನ ಮಾರ್ನಿಮಿ 5ನೇ ಪೂಜದ ಸಂಭ್ರಮ ನೆಲೆ ಉಳಿದಿತ್ತಂಡ. ಶನಿವಾರ ನವದುರ್ಗೆಲೆಗ್ ಆಜನೆ ಸ್ವರೂಪದ ಕಾತ್ಯಾಯನನ ದಿನ ಆದುಂಡು. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಮಾರ್ನಿಮಿದ ಉಚ್ಚೆಯ ಕುಡ್ಲ ದಸರಾ ನಡ್ತೊಂದಿತ್ತದ. ಶುಕ್ರವಾರ ಲಲಿತಾ ಪಂಚಮಿದ ದಿನ ಮಾರ್ನಿಮಿ 5ನೇ ಪೂಜದ ಸಂಭ್ರಮ ನೆಲೆ ಉಳಿದಿತ್ತಂಡ. ದಸರಾ ಉಚ್ಚೆಯದ ಶ್ರೀ ಆದಿಶಕ್ತಿ ನವದುರ್ಗೆಯರಾಯನ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಬೊಕ್ಕ ಬರುವುದಪ್ಪೆ ಸರಸ್ವತಿ ಶಾರದಾಂಬೆನ ವಿಶೇಷವಾದ ಐತ ಮಲ್ತದಿತ್ತೆರ. ಕಾಂಡಿಡ್ದು ರಾತ್ರಿ ಮುಟ್ಟಲ ದಿಂಜ ಜನ ಭಕ್ತಿರ ದೇವಸ್ಥಾನಗೂ ಬರೊಂದಿತ್ತೆರ. ಧಾರ್ಮಿಕ, ಸಾಂಸ್ಕೃತಿಕ, ರಾಜಕೀಯ, ಶೈಕ್ಷಣಿಕ ಇಂಚ ಮಾತಾರಂಗದ ನಾಯಕರು ಭೇಟಿ ಕೊರೊಂದಿತ್ತೆರ. ಕೇಂದ್ರದ ದುಂಬುದ ಮಂತ್ರಿ ಬೊಕ್ಕ ಕುದ್ರೋಳಿ ಕ್ಷೇತ್ರಾಭಿವೃದ್ಧಿದ ಸಾರಥಿ ವಿಜನಾರ್ದನ ಪೂಜಾರಿಯರ್ನ ದುಂಬಾಳ್ಕೆಡ್ ಮಂಗಳೂರು ದಸರಾ ನಡ್ತೊಂದಿತ್ತದ. ರಾತ್ರಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗ್ ಅಲಂಕಾರ, ಪುಷ್ಪಾಲಂಕಾರ, ಮಹಾಪೂಜೆ ಕರಿತದ. ಶ್ರೀ ಗೋಕರ್ಣನಾಥೇಶ್ವರ ಬೊಕ್ಕ ಅನ್ನಪೂರ್ಣೇಶ್ವರಿ ದೇವಿಯರ್ನ ಉಚ್ಚಯ ಬಲಿ ನಡೆತಂಡ. ಕ್ಷೇತ್ರಾಡಳಿತ ಮಂಡಳಿ ಗುರ್ಕಾರ್ಯರು ಎಚ್.ಎಸ್. ಸಾಯಿರಾಮ್, ಒತ್ತು ಗುರ್ಕಾರ್ದಿ ಉರ್ಮಿಳಾ ರಮೇಶ್ ಕುಮಾರ್, ಕಾರ್ಯಂತರ ಮಾಧವ ಸುವರ್ಣ, ಕೋಶಾಧಿಕಾರಿ ಆರ್ ಪದ್ಮರಾಜ್ ಬೊಕ್ಕ ಟ್ರಸ್ಟಿಲು ಕ್ಷೇತ್ರಾಭಿವೃದ್ಧಿ ಸಮಿತಿದ ಗುರ್ಕಾರ್ಯರು ದೇವೇಂದ್ರ ಪೂಜಾರಿ, ಜತೆ ಗುರ್ಕಾರ್ದಿ ಡಾಕ್ಟರ್ ಅನುಸೂಯ ಸಾಲಿಯಾನ್, ಒತ್ತು ಗುರ್ಕಾರ್ಯರು ಡಾಕ್ಟರ್ ಬಿಜಿ ಸುವರ್ಣ ಬೊಕ್ಕ ಸದಸ್ಯರು ಭಕ್ತರು ಈ ಪೊರ್ತುಡಿತ್ತೆರು.
ಬಂಟ್ವಾಳ ತಾಲೂಕದ ಒಡಿಯೂರು ಶ್ರೀ ಗುರು ದೇವದತ್ತ ಸಂಸ್ಥಾನಡು ಶುಕ್ರಾರ ಶ್ರೀ ಲಲಿತಾ ಪಂಚಮಿ ಉಚ್ಚಯ ಬೊಕ ಚಂಡಿಕಾ ಯಾಗ ನಡಪಾಯರು. ಮಧ್ಯಾಹ್ನ ಯಾಗದ ಪೂರ್ಣಾಹುತಿ ಮಹಾಪೂಜೆ ಮಲ್ತೆರ. ವೈಯಗ ಸ್ವಯಂವರ ಪಾರ್ವತಿ ಪೂಜೆ ಅಷ್ಟಾವಧಾನ ಸೇವೆ ಅಟ್ಟಣೆ ಮಲ್ತದಿತ್ತೆರ. ಬಂಟ್ವಾಳ ತಾಲೂಕದ ಒಡಿಯೂರು ಶ್ರೀ ಗುರು ದೇವದತ್ತ ಸಂಸ್ಥಾನಡು ಶುಕ್ರಾರ ಶ್ರೀ ಲಲಿತಾ ಪಂಚಮಿ ಉಚ್ಚಯ ಬೊಕ ಚಂಡಿಕಾ ಯಾಗ ಅಟ್ಟಣೆ ಆದಿತ್ತಂಡ. ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಇತ್ತದ ಚಂದ್ರಶೇಖರ ಉಪಾಧ್ಯಾಯರ ದುಂಬಾಳ್ತೆಡ್ ಪುರೋಹಿತರ ಧಾರ್ಮಿಕ ವಿಧಿ ವಿಧಾನಲೆನ ಕರಿತದ ಚಂಡಿಕಾ ಯಾಗ ಸುರುವಾಂಡ. ಮಧ್ಯಾಹ್ನ ವಜ್ರಮಾತೆಗ ಕಲ್ಪೋಕ್ತ ಪೂಜೆ ಚಂಡಿಕಾ ಯಾಗದ ಪೂರ್ಣಾಹುತಿಯಾದ ಮಹಾಪೂಜೆ ನಡೆತಂಡ. ಊರು ಪರ ಊರ್ಲೆನ ಭಕ್ತರು ಲಲಿತಾ ಪಂಚಮಿ ಉಚ್ಚೆಯಡು ಪಾಲ್ದಿತ್ತೊಂಡ್ಯರ. ಮಹಾಪೂಜೆಡ್ದ ಬೊಕ್ಕ ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡ. ಬಯ್ಯಗ ಸ್ವಯಂವರ ಪಾರ್ವತಿ ಪೂಜೆ ಅಷ್ಟಾವಧಾನ ಸೇವೆ ಭದ್ರಕಾಳಿಗೆ ಶೇಷ ಪೂಜೆ ನಡಪಾಯರ. ಒಡಿಯೂರು ಸಂಸ್ಥಾನದ ಸಾಧ್ವಿ ಮಾತಾನಂದಮಯಿ ಬೇತೆ ಬೇತೆ ಕ್ಷೇತ್ರ ವಲಯಲಿನ ನಾಯಕರ ಭಕ್ತರು ಪಾಲ್ಗೊಂಡಿರು. ಹೋಟೆಲ್ ಉದ್ಯಮಡು ಪುದರ್ಪುಯಿನ ದಕ್ಷಿಣ ಕನ್ನಡ ಜಿಲ್ಲೆಡೆ ಇತ್ತೆ ದೇಶದೊರ್ಮಿಡ ಮಲ್ಲ ಪುದರ್ ಪಡಿತಿನ ಜಯರಾಮ ಬನಾನ್ರನ ಓಷಿಯನ್ ಪರ್ಲ್ ಸಂಸ್ಥೆದ 5ನೇ ಶಾಖೆಯ ಲೋಕಾರ್ಪಣೆ ಆತಂಡ. ಬೆಳ್ತಂಗಡಿ ತಾಲೂಕು ಉಜಿರೆದ ಕಾಶಿ ಪ್ಯಾಲೇಸ್ಡ್ ಸುರು ಐನ ಓಷಿಯನ್ ಪರ್ಲ್ ಹೋಟೆಲ್ನ SDM ಬರವು ಸಂಸ್ಥೆದ ಕಾರ್ಯಂತೆರ ಡಿ ಹರ್ಷೇಂದ್ರ ಕುಮಾರ್ ಉದಿಪನ ಮಲ್ತೆರ. ಹೋಟೆಲ್ ಉದ್ಯಮಡು ಪುದರ್ಪುಯಿನ ದಕ್ಷಿಣ ಕನ್ನಡ ಜಿಲ್ಲೆಡೆ ಇತ್ತೆ ದೇಶದೊರ್ಮೆಡ ಮಲ್ಲ ಪುದರ್ ಪಡಿತಿನ ಜಯರಾಮ್ ಬನಾನ್ರನ ಓಷಿಯನ್ ಪರ್ಲ್ ಸಂಸ್ಥೆದ 5ನೇ ಶಾಖೆ ಲೋಕಾರ್ಪಣೆ ಆತಂಡ. ಬೆಳ್ತಂಗಡಿ ತಾಲೂಕು ಉಜಿರೆದ ಕಾಶಿ ಪ್ಯಾಲೇಸ್ಡ್ ಸುರುವಾಯಿನ ಓಷಿಯನ್ ಪರ್ಲ್ ಹೋಟೆಲ್ನ ಮಾತೃಶ್ರೀ ಕಾಶಿ ರೀತದ SDM ಬರವು ಸಂಸ್ಥೆದ ಕಾರ್ಯಾಧ್ಯರ ಡಿ ಹರ್ಷೇಂದ್ರ ಕುಮಾರ್ ಉದಿಪನ ಮಲ್ತದ ಎಟೆಪು ಬಯಕೆಯರ. ಎಲ್ಲರಿಂದ ಕ್ಯಾಂಪ್ ಅಂತ ಏನು ಉಜಿರೆಗೆ ಒಂದು ಹೆಮ್ಮೆ ಆಯಿತು. ಆದ್ದರಿಂದ ಉಜಿರೆಯವರು ಬಹುಶಃ ಭಾರಿ ಲಕ್ಕಿ ಅಂತ ಹೇಳ್ಬೋದು. ಅವರು ಇಲ್ಲಿ ಊರಿನವರು ಮತ್ತೆ ಕಾಲೇಜ್ 25 ಸಾವಿರ ವಿದ್ಯಾರ್ಥಿಗಳಿದ್ದಾರೆ SDM ಸಂಸ್ಥೆಯಿಂದ. ಸೊ ಅವರಿಗೆಲ್ಲ ಇದು ಉಪಯೋಗ ಆಗುತ್ತೆ ಅಂತ ಹೇಳ್ತಾ
ಲೋಕಸಭಾ ಸದಸ್ಯರು ಬಿಜೆಪಿ ರಾಜ್ಯ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಾತ್ರದ ತುಳುನಾಡದ ಜನ ಲೋಕದ ಒವ್ವೆ ಕ್ಷೇತ್ರಗೂ ಪೋಂಡಲ ಬೇರ ಉದ್ಯಮಡು ರೈಸ್ವೇರ್ ಹೋಟೆಲ್ ಉದ್ಯಮಡು ಜಿಲ್ಲದ ಪುದರ್ನ ಮಿತ್ತಕನತಿನ ಜಯರಾಮ ಬನಾನ್ ಬುಕ ಕ್ಯಾಂಟೀನ್ ಉದ್ಯಮಡು ಪುದರ್ಪುಯಿನ ಶಶಿಧರ ಶೆಟ್ಟರ್ನ ಕೊಡುಗೆ ಉಜಿರದ ಮಣ್ಣಗೆ ಅರ್ಪಣೆ ಆತನಂದು ಮೆಚ್ಚುಗೆ ತೆರೆಪಾಯಿರು. ಒಂದು ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ಬಹಳ ಅತಿ ಮುಖ್ಯ ಪ್ರಾಧಾನ್ಯತೆ ಇರ್ತಕ್ಕಂಥ ಕ್ಷೇತ್ರ. ಇಲ್ಲಿಂದ ಧರ್ಮಸ್ಥಳ ಹತ್ತಿರ ಇದೆ, ಸುಬ್ರಹ್ಮಣ್ಯ ಹತ್ತಿರ ಇದೆ, ವೇಣೂರು ಹತ್ತಿರ ಇದೆ. ಜೈನರಿಗೂ ಹಿಂದೂಗಳಿಗೂ ಮತ್ತು ಮನ್ಯಮತಿಯರಿಗೂ ಶ್ರೇಷ್ಠವಾಗಿರ್ತಕ್ಕಂಥ ಕಾಜೂರಿನಂತಹ ಕ್ಷೇತ್ರಗಳಿರ್ತಕ್ಕಂಥ ಪ್ರದೇಶ. ಹೇಳಿದರೆ ಧಾರ್ಮಿಕವಾಗಿ ನಂಬಿಕೆಗಳಿಗೆ ಅರ್ಹವಾಗಿರ್ತಕ್ಕಂಥ ಪ್ರವಾಸೋದ್ಯಮಕ್ಕೆ ಇರ್ತಕ್ಕಂಥ ಕ್ಷೇತ್ರ ಒಂದು. ಎರಡನೇದು ಪರಿಸರವನ್ನು ಆಹ್ಲಾದಕರ ಮಾಡಲಿಕ್ಕೆ ಚಾರ್ಮಾಡಿಯಂತಹ ಪ್ರದೇಶಗಳು, ಜಿರಾಡಿಯಂತಹ ಕಾಡಿನ ಅತಿ ಹೆಚ್ಚು ಅರಣ್ಯ ಪ್ರದೇಶಗಳಿರ್ತಕ್ಕಂಥ ಅರಣ್ಯ ಪ್ರವಾಸೋದ್ಯಮಕ್ಕೂ ಆದ್ಯತೆ ಇರತಕ್ಕಂಥ ಕ್ಷೇತ್ರ ಇದು. ಮೂರನೇದು ಧರ್ಮಸ್ಥಳದ ಕಾರಣಕ್ಕೆ ಶಿಕ್ಷಣದ ಶ್ರೇಷ್ಠತೆಯನ್ನು ಪಡೆದಿರ್ತಕ್ಕಂಥ ಕ್ಷೇತ್ರ ಅಂತ ಕೇಂದ್ರ ಉಜಿರೆ. ಹಾಗಾಗಿ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕ ಪರಂಪರೆ ಹಿನ್ನೆಲೆ ಇರತಕ್ಕಂಥ ಉಜಿರೆಯಲ್ಲಿ ಇವತ್ತು ಬಹಳ ದೊಡ್ಡದಾಗಿರ್ತಕ್ಕಂತಹ ಓಷನ್ ಪರ್ವತ ಸಾಗರ ರೂಪದ ಅಡಿಯಲ್ಲಿ ಈಗ ಇದನ್ನು ನಡೆಸ್ತಾ ಇದ್ದಾರೆ. ಸಸ್ಯವನ್ನು ಅದಕ್ಕೆ ಬೇಕಾಗಿರ್ತಕ್ಕಂಥ ಕಟ್ಟಡವನ್ನು ಕಟ್ಟಿಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಅನಂತದಾಸರನ್ನವರು ಬಹಳ ಸುಂದರವಾಗಿ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನಾನು ಕಂಡುಕೊಂಡದ್ದೇನು ಅಂತ ಹೇಳಿದ್ರೆ, ಅನಂತದಾಸರನ್ನು ಏನಾದರೂ ಉಲ್ಲೇಖ ಮಾಡಿದರೆ ಒಕ್ಕಟ್ಟಿನ ತಾಯಿ ಉಲ್ಲೇಖ ಮಾಡಿದ ಹಾಗೆ. ಹಾಗಾಗಿ ಅಂತ ಒಂದು ಒಳ್ಳೆಯ ಪೂಜನೆಯಿಂದ ಆಶೀರ್ವಚನಾಗಿದೆ. ಹೋಟೆಲ್ ಉದ್ಯಮಿ ಶಶಿಧರ ಶೆಟ್ಟಿ ಪಾತಿರ್ದ ಹೋಟೆಲ್ದ ಇಸ್ಸೇಸತಲೆನ ತಿರಿಪಾಯರ. ಸುಂದರವಾದಂಥ ಸ್ವಾಗತ ಕೊಠಡಿ, ಸಾಗರ್ ರತ್ನ, ಓಷನ್ ಪರ್ಲ್ ಅಂತ ಹೆಸರು ಹೇಳಿದ್ರೆ ಅದು ಎಲ್ಲ ಹೆಸರು ಕೂಡ ಇರುವುದು ಸಮುದ್ರದ ಪರವಾಗಿ. ಓಷನ್ ಅಂತ ಹೇಳಿದ್ರೆ ಸಮುದ್ರ, ಓಷನ್ ಪರ್ಲ್ ಅಂತ ಹೇಳಿದ್ರೆ ಸಮುದ್ರದ ಮುತ್ತು, ಅಂದರೆ ಸಾಗರ್ ರತ್ನ ಅಂತಲ್ಲಿ ಕನ್ನಡದ ವರ್ಷನ್ ಆಗ್ತದೆ. ಮತ್ತೊಂದು ಪೆಸಿಫಿಕ್ ಅಂತ ಹಾಲ್ ಇದೆ, ಮತ್ತು ಟೈಡ್ ಅಂತ ಹೇಳೋದು ಇನ್ನೊಂದು ಹಾಲ್ ಇದೆ, ಜಾಜ್ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಒಂದು ಸಮುದ್ರದ ಹೆಸರುಗಳು. ಸಮುದ್ರದ ಸಿಗುವಂಥ ಎಲ್ಲ ವಸ್ತುಗಳ ಅಲೆಯ ಹಾಗೂ ಎಲ್ಲ ಸಮುದ್ರಕ್ಕೆ ಸಂಬಂಧಪಟ್ಟಂಥ ಒಂದು ಹೆಸರು. ಸಸ್ಯಾಹಾರಿ ಊಟೋಪಚಾರದಲ್ಲಿ ಸಾಗರ್ ರತ್ನ, ಮಲ್ಟಿಕ್ಯೂಷನ್ ರೆಸ್ಟೋರೆಂಟ್ ಓಷನ್ ಪರ್ಲಲ್ಲಿ ಕೋರ್ಲಂತ ವ್ಯವಸ್ಥೆ ಇದೆ. 2 ಸುಸಜ್ಜಿತವಾದ ಹಾಲ್ಗಳಿದೆ ಮತ್ತು ಟೆರೆಸ್ನಲ್ಲಿ ಒಂದು ಹಾಲ್ ಇದೆ. ಎಕ್ಸಿಕ್ಯೂಟಿವ್ ಶೂಟ್ ರೂಮ್ಸ್ ಇದೆ, ರೂಮ್ಸ್ ಇದೆ ಮತ್ತು ಪ್ರೆಸಿಡೆಂಟ್ ರೂಮ್ಸ್ ಇದೆ. ಸಾಧಾರಣವಾಗಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲದಂಥ ಫೆಸಿಲಿಟಿ ನಮ್ಮ ಉಜಿರೆಯಲ್ಲಿ ಈ ಚಿಕ್ಕ ಗ್ರಾಮದಲ್ಲಿ ಇರಲಿಕ್ಕೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರ ಡಾಕ್ಟರ್ ಎಂ ಮೋಹನ್ ಆಳ್ವ, ಆರ್ಎಸ್ಎಸ್ ನಾಯಕರ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್, ರಾಜ್ಯದ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲಿಮಾರ್, ಬೆದ್ರದ ಶಾಸಕರು ಉಮಾನಾಥ ಎ ಕೋಟ್ಯಾನ್, ಸುರತ್ಕಲ್ ಶಾಸಕರ ಡಾಕ್ಟರ್ ವೈ ಭರತ್ ಶೆಟ್ಟಿ ಉದಿಪನಲಿಸ್ಟ್ ಪಾಲ್ಪಡೆದಿದ್ದರು. ಉಜಿರೆದ ಓಷನ್ ಪರ್ಲ್ ಹೊಸ ಶಾಖೆಡ್ 200 ಜನಕ್ಕೂ ಅವಕಾಶ ಮಲ್ತು ಕೊರ್ಪಿನ ಸಾಮರ್ಥ್ಯದ ಕಾನ್ಫರೆನ್ಸ್ ಹಾಲ್ 140 ಜನಕ್ಕುಲ್ಲನ ಸಾಮರ್ಥ್ಯದ ಸಾಗರ ರತ್ನ ಬ್ರ್ಯಾಂಡ್ ಸಸ್ಯಾಹಾರಿ ರೆಸ್ಟೋರೆಂಟ್ 5 ಜನಕ್ಕುಲ್ಲನ ವ್ಯವಸ್ಥೆದ ಮೀನು ಮಾಸದ ರೆಸ್ಟೋರೆಂಟ್ ಕೋರಲುಂಡು. ಓಷನ್ ಪರ್ಲ್ ಜಮ್ಮುಲ ಹೋಟೆಲ್ ಉಪ್ಪುನಂಚ ಅವಕಾಶ ಮಲ್ತು ಕೊಟ್ಟುಂಡು. ಒಡಿಪು ಜಿಲ್ಲೆ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಕಡೀರ್ದ ಸಟ್ಟಿದ ಉಚ್ಚಿಲ ದಸರಾ 2022 ನಡ್ತೊಂದಿದ್ದದು. ಶುಕ್ರವಾರ ಲಲಿತಾ ಪಂಚಮಿದ ದಿನ ಶ್ರೀ ಮಹಾಲಕ್ಷ್ಮಿ ನವದುರ್ಗೆ ಬಕ ಶಾರದಾಂಬೆನ ಎದುರು 100 ಬೀಣಿಲೆನು ಒಟ್ಟುಗು ಸಂಗೀತ ಸ್ವರ ಲಕ್ಕಾವನ ಶತ ವೀಣಾವಲ್ಲರಿ ಕಾರ್ಯಕ್ರಮ ನಡಪಾಯರು. ಒಂದು ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆಡು ಒಂಜಿ ವಿಶೇಷವಾಯಿನ ಕಾರ್ಯಕ್ರಮ ಆದ ಮೂಡ್ದು ಬೈದಂಡು.
ಒಡಿಪು ಜಿಲ್ಲೆ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಕಡೀರ್ದ ಸತ್ತಿದ ಉಚ್ಚಿಲ ದಸರಾ 2022 ನಡತೊಂದಿದ್ದದು. ದಿನನಿಚ್ಚಲ ಊರು ಪರ ಊರ್ಲೆನ ಭಕ್ತರು ಭೇಟಿ ಕೊಡ್ದು ಶ್ರೀ ಮಹಾಲಕ್ಷ್ಮಿ ನವದುರ್ಗೆ ಇರ್ಬಕ ಬರವದಪ್ಪೆ ಶ್ರೀ ಸರಸ್ವತಿ ಶಾರದೆನ ಇಂಬು ನಟ್ಟೊಂದುಲ್ಲೇರು. ನಿಚ್ಚಲ ಧಾರ್ಮಿಕ ಸಾಂಸ್ಕೃತಿಕ ತರಾವರಿ ಕಾರ್ಯಕ್ರಮಗಳು ನಡತೊಂದುಂಡು. ಶುಕ್ರವಾರ ಲಲಿತಾ ಪಂಚಮಿದ ದಿನ ಶ್ರೀ ಮಹಾಲಕ್ಷ್ಮಿ ನವದುರ್ಗೆ ಬಕ ಶಾರದಮ್ಮನ ಎದುರು ನೂದು ವೀಣಲೆನು ಒಟ್ಟುಗು ಸಂಗೀತ ಸುರಲಕ್ಕವನವು ಶತ ವೀಣಾ ವಲ್ಲರಿ ಕಾರ್ಯಕ್ರಮ ನಡಪಾಯಿರು. ವೀಣೆ ಸಂಗೀತಗಾರ್ತಿ ವಿದ್ವಾನ್ ಪವನ ಬಿ ಆಚಾರ್ ಮಣಿಪಾಲ ಮೆರನ ನಿರ್ದೇಶನಡು ನೂತ ಒಂಜಿ ಕಲಾವಿದರಿಡ್ದು ಈ ಕಾರ್ಯಕ್ರಮ ನಡೆತಂಡು. 14 ಜೊತೆ ಕಲಾವಿದರು 6 ಜನ ಹಿನ್ನೆಲೆ ವಾದಕರು ಒಟ್ಟುಗಿತ್ತರು. 10,000 ಜನ ಭಕ್ತರು ಸಂಗೀತ ಅಭಿಮಾನಿಲು ಈ ಶತ ವೀಣಾ ವಲ್ಲರಿ ಕಾರ್ಯಕ್ರಮಕ್ಕೂ ಸಾಕ್ಷಿಯಾಯಿರು. ಈ ಕಾರ್ಯಕ್ರಮ ನಡಪಾಯಿನ ವಿದ್ವಾನ್ ಪವನ ಬಿ ಆಚಾರ್ಯಗೆ ದಕ್ಷಿಣ ಕನ್ನಡ ಜಿಲ್ಲಾ ಮೊಗವೀರ ಮಹಾಜನ ಸಂಘದ ಮರ್ಯಾದೆ ಸಲಹೆಗಾರರು ಡಾಕ್ಟರ್ ಜಿ ಶಂಕರ್ ವೀಣಾ ವಿನೋದಿನಿ ಬಿರುದು ಕೊಡ್ದು ಮರ್ಯಾದೆ ಮಲ್ತಿರು. ಲಲಿತಾ ಪಂಚಮಿದ ಲೆಕ್ಕೊಡು 1,000 ಪೊಂಜೋಲಿಡ್ದು ಸಾಮೂಹಿಕ ಕುಂಕುಮಾರ್ಚನದ ಸೇವೆ ಅಟ್ಟಣೆ ಆದಿತ್ತಂಡು. ಒಡಿಪು ಜಿಲ್ಲೆ ಕಾಪುದ ಮಲಾರ್ ಕಡಲ ಬರಿಟ್ಟು ಮೀನ್ದ ಬಡ್ಸಬೈದನಂದು ಪನ್ಪನಂಜ ಭಾರಿ ಮೀನುಗಾರರನ್ನ ಬಲಿಕ ಬುಡ್ದುಂಡು 5 ಕಿಲತಾತು ತೂಕದ ತೊರಕೆ ಮೀನುಲು ತಿಕ್ಕದಂಡು ಮೀನು ತುಯ್ಯರೇನೆ ಭಾರಿ ಜನ ಸೇರಿದಿತ್ತೇರು.
ಉಡುಪು ಜಿಲ್ಲೆ ಕಾಪುದ ಮಲಾರ ಕಡಲ ಬರಿಟ್ಟ ಮೀನದ ವರ್ಷ ಬೈದಿನದ ಪನ್ಪನಂಚ ಭಾರಿ ಮೀನುಗಾರರನ್ನ ಬಲೆಗೆ ಬಿಡ್ದುಂಡು 5 ಕಿಲೋ ತಾತು ತೂಕದ ತೊರಕೆ ಮೀನು ತೆಗೆದುಂಡು ಮೀನು ತುಯರನೆ ಭಾರಿ ಜನ ಸೇಡ್ದಿತ್ತೇರ ಕಿಲೋಕು 250-300 ರೂಪಾಯಿ ಮುಟ್ಟ ಬೆಲೆ ಬಾಳುನ ಮೀನು ಒಂದು ಆದಿತ್ತದ ಮರತ ಮಲ್ಲ ಒಯ್ ಕಟ್ಟದು ಮಾರ್ಕೆಟ್ಗೆ ಸಾಗೈರು ಈ ಬಗೆಟ್ಟು ಮಾಧ್ಯಮಲೆಗೆ ಮಾಹಿತಿ ಕುರ್ನ ಮೀನುಗಾರರು ಇಂಚಿಪದ ದಿನಕ್ಲೆಡು ಕಡಲಡು ಮಲ್ಲ ಮಟ್ಟೋಡು ಮೀನುಲು ತಿಕ್ಕೊಂದುಲ್ಲ ಅಂದು ತಿರಿಪಾಯಿರು. ದಕ್ಷಿಣ ಕನ್ನಡ ಜಿಲ್ಲೆಡ್ ಅವ್ಯತೋ ಬರುವ ಸಂಸ್ಥೆಲು ವೈದ್ಯಕೀಯ ಸಂಸ್ಥೆಲು ಕಾರ್ಯವಂತೊಂದುಲ್ಲ ಪಂಡ ಅವು ಶಾರದನ ಅನುಗ್ರಹ ಅಂದ ಕುಡ್ಲದ ತೇಜಸ್ವಿನಿ ಆಸ್ಪತ್ರೆದ ಆಡಳಿತ ನಿರ್ದೇಶಕರ ಡಾಕ್ಟರ್ ಶಾಂತರಾಮ ಶೆಟ್ಟಿ ಪಂತೆರ ಮಂಗಳೂರು ಶಾರದೋತ್ಸವ ಶತಮಾನೋತ್ಸವದ 5ನೇ ದಿನದ ಸಭಾಲಿಸಿದ ಆರು ಪಾತಿರಿಯರು ಕುಡ್ಲ ಕಾಸ್ಟ್ರೇಟ್ ಶ್ರೀ ವೆಂಕಟರಮಣ ದೇವಸ್ಥಾನದ ಆಚಾರ್ಯ ಮಠದ ನೆಲೆಟ್ ಕುಡ್ಲ ಶಾರದೋತ್ಸವದ ಶತಮಾನೋತ್ಸವ ಆಚರಣೆ ನಡೆತೊಂದಿದ್ದದ ಶುಕ್ರವಾರ 5ನೇ ದಿನದ ಸಭಾಲಿಸಿದ ಡಾಕ್ಟರ್ TMA ಪೈಕ್ಲಿನ ನೆಂಪು ಮಲ್ತೊಂದು ಕಾರ್ಯಕ್ರಮ ಶುರುವಾಂಡ ಅಜಯ ಬಾಳಿಗೆ ಎತ್ಕೊಂಡಿರ ಮಲ್ಲಬಿನ್ಯರ ಕುಡ್ಲದ ತೇಜಸ್ವಿನಿ ಆಸ್ಪತ್ರೆದ ಆಡಳಿತ ನಿರ್ದೇಶಕರ ಡಾಕ್ಟರ್ ಶಾಂತರಾಮ ಶೆಟ್ಟಿ ಪಾತಿರ್ದು ಇಡೀ ದೇಶಡೆ ಸುರೂತ ಸಟ್ಟಿ ಶಾರದಾ ಮಹೋತ್ಸವ ಶುರು ಆಯ್ನಿ ಕುಡ್ಲಡ್ ಅವನಂಕ ಪಿರ್ಮಿದ ಸಂಗತಿ ಸಾರ್ವಜನಿಕ ಗಣೇಶೋತ್ಸವ ಇಂಚ ಶುರು ಆಂಡ ಅಂಚನೆ ಶಾರದೋತ್ಸವನು ಕುಡ್ಲಡ್ GSP ಸಮಾಜ ಶುರು ಮಲ್ತದಂಡ ಮಾತಿರ್ಲ ಒಟ್ಟು ಸೇರಡು ಪಂಪಿನ ಉದ್ದೇಶಡು ಪರ್ಪ ಆಚರಣೆ ಮಲ್ಪುವ ದಕ್ಷಿಣ ಕನ್ನಡ ಜಿಲ್ಲೆಡ್ ಏತೊಂಜಿ ಬರುವ ಸಂಸ್ಥೆಲು ವೈದ್ಯಕೀಯ ಸಂಸ್ಥೆ ಉಲ್ಲ ಪಂಡ ಒಂದು ಮಾತ ಶಾರದನ ಆಶೀರ್ವಾದ ಅಂದು ಪಂಡ್ಯರ ಇಲ್ಲಿನ ಗೌಡ ಸಾರಸ್ವತರು ಎಲ್ಲರನ್ನು ಒಟ್ಟುಗೂಡಿಸಿ ಶಾರದಾ ಮಹೋತ್ಸವವನ್ನು 100 ವರ್ಷಗಳ ಮುಂಚೆ ಶುರು ಮಾಡಿದ್ದ ಈ ಉತ್ಸವ ಇವತ್ತು 100 ವರ್ಷ ಬಾಳಿ ಬೆಳಗಿದೆ ಅಂತ ಹೇಳಲಿಕ್ಕೆ ನನಗೆ ನಿಜವಾಗಿ ಬಹಳ ಸಂತೋಷ ಆಗ್ತಾ ಇದೆ. ನಾವು ಇಂಥ ಹಬ್ಬಗಳನ್ನು ಯಾಕೆ ಆಚರಿಸ್ತೇವೆ? ಈಗ ತಾನೇ ನಮ್ಮ ಪೈಗಳು ರಮೇಶ್ ಪೈ ಅವರು TMA ಪೈ ಅವರ ವಿಷಯ ಮಾತಾಡಿದರು. 4 ಜನರನ್ನು ನಾವು ಇಲ್ಲಿ ಬಂದು ಸನ್ಮಾನ ಮಾಡಿದೆವು. ಇವರೆಲ್ಲರೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ದೊಡ್ಡ ಸಂಕೇತ. ಈ ಹಬ್ಬವನ್ನು ಆಚರಿಸುವಲ್ಲಿ ನಾವು ಎಲ್ಲ ಜನರನ್ನು ಒಟ್ಟುಗೂಡಿಸಿ ನಾವು ಒಂದಾಗಿ ಬಾಳ್ವೆಯಲ್ಲಿ ಬಾಳುತ್ತೇವೆ ಎಂಬ ಹೆಗ್ಗುರುತಿನಿಂದ ಈ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಕುಡ್ಲ ಮಹಾನಗರ ಪಾಲಿಕೆದ ಒತ್ತು ಮೇಯರ್ ಪೂರ್ಣಿಮಾ ಮಲ್ಲಬಿನ್ನರಾದ ಪಾತಿರ್ದು ದಸರೋಡು ನಮ್ಮ 2ನೇ ಸ್ಥಾನಡುಲ್ಲ 100ನೇ ವರ್ಷದ ಶಾರದೋತ್ಸವಡು ನಮ್ಮ ಪಾಲ್ದಿತ್ತೊನ್ನವು ಪೆರ್ಮೆದ ಸಂಗತಿ 100 ವರ್ಷ ಆವಡುಂದಾಂಡ ಕಮಿಟಿದ ಶ್ರಮ ಏತೋ ಉಂಡು ಅವು ಮದಪುನವತ್ತು ಮಾತರಿಗಳ ಶಾರದನ ಅನುಗ್ರಹ ಪಡೆದು ಅರಬೈಕಿಯರ ಒಂದು ಕಮಿಟಿಯನ್ನು ಮುಂದುವರ್ಸ್ಕೊಂಡು ಬರಬೇಕಂತಂದ್ರೆ ಈ ಒಂದು ಉತ್ತಮವಾದ ಮಹೋತ್ಸವನ ಇಷ್ಟರ ಮಟ್ಟಿಗೆ ಮುಂದುವರಿಸ್ಕೊಂಡು ಬರಬೇಕಂತಂದರೆ ಅವರ ಶ್ರಮದ ಫಲ ತುಂಬ ಇದೆ. ಅದನ್ನು ನಿಜವಾಗ್ಲೂ ಮರೆಯುವಂಥದ್ದಲ್ಲ. ಹಾಗಾಗಿ ನಿಜವಾಗ್ಲೂ ಒಳ್ಳೆಯ ಒಂದು ಉತ್ತಮ ಒಂದು ಹೆಜ್ಜೆಯನ್ನು ಇಟ್ಕೊಂಡಿದ್ದಾರೆ. ಧನ್ಯವಾದಗಳು ನಿಮಗೆ ಕೂಡ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭ ಹಾರೈಸ್ತೇನೆ. ಶಾರದಾ ಮಾತೆಯ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ನಡೀಲಿ ಅಂತ ಹೇಳ್ತೇನೆ. ಹಾಗೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಕೂಡ ನಮ್ಮ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ರವರು ಹಾಗೆ ನಮ್ಮ ಶಾಸಕರು ಮತ್ತು ನಮ್ಮ ಮೇಯರ್ ಮಂಗಳೂರು ಎಲ್ಲ ಒಂದು ಪಾಲಿಕೆಯ ವತಿಯಿಂದ ಕಳೆದ ವರ್ಷದಿಂದ ಈ ಒಂದು ಲೈಟಿನ ಒಂದು ದೀಪಾಲಂಕಾರವನ್ನು ನಮ್ಮ ವತಿಯಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸುಂದರವಾದ ಬಣ್ಣದ ಇನ್ನಷ್ಟು ನಾವು ಮಾಡಿಕೊಳ್ತೇವೆ ಅಂತ ಹೇಳ್ತಿದ್ದೇನೆ. ಬೇತೆ ಬೇತೆ ಕ್ಷೇತ್ರಗಳನ್ನ ಸಾಧಕಿರ್ಬೇಕ ಶಾರದೋತ್ಸವಗಾದ ಸೇವೆ ಸಂದಾಯನಕ್ಲಿಗೆ ಈ ಪೊರ್ತುಡು ಸಮ್ಮಾನದ ಮರ್ಯಾದೆ ಮಲ್ತೇರ. ಡೊಂಗರಕೇರಿ ಕಾರ್ಪೊರೇಟರ್ ಜಯಶ್ರೀ ಕುಡ್ಲ ನಾರ್ತ್ ಪೊಲೀಸ್ ಸ್ಟೇಷನ್ದ ಇನ್ಸ್ಪೆಕ್ಟರ್ ರಾಘವೇಂದ್ರ ಬೈಂದೂರು, ಹೋಟೆಲ್ ತಾಜ್ ಮಹಲ್ದ ಕುಡ್ಪಿ ಜಗದೀಶ್ ಶೆಣೈ, ಉದ್ಯಮಿ ಲೈನ ಸುದರ್ಶನ ಮಲ್ಯ, ಮಹೇಶ್ ಪೈ, ಉಮೇಶ್ ಪೈ, ರಾಯಿ ಶ್ರೀನಿವಾಸ ಮಲ್ಯ, ಪ್ರೊಫೆಷನಲ್ ಕೊರಿಯರ್ ಸಂಸ್ಥೆದ ಶ್ರೀಕಾಂತ ನಾಯಕ್ ಪಾಲ್ಗೊಂಡಿರು. ಮಾತರಡಲ ಆಧ್ಯಾತ್ಮದ ಅನುಭವ ಉಂಡಾವಡು ಎಡ್ಡೆಗೇನೊಪ್ಪುನ ನಾಡದ ಜನಕ್ಲನ ಸೃಷ್ಟಿಗೆ ಅಪ್ಪೆಲು ಕಾರಣ ಅವಡೊಂದು ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಪಂತೆರ. ಮಾರ್ನಿಮಿದ ಲಲಿತಾ ಪಂಚಮಿದ ದಿನ ಸಾಧಕರಿಗೆ ಶ್ರೀ ಗುರು ದೇವಾನುಗ್ರಹ ಪುರಸ್ಕಾರ ಕಲಾಸಿರಿ ಪ್ರಶಸ್ತಿ ಕೊಡ್ದು ಆರು ಆಶೀರ್ವಚನ ಕೊರಿಯರು.
ಒಡಿಯೂರು ಶ್ರೀ ಗುರು ದೇವದತ್ತ ಸಂಸ್ಥಾನಡು ಶುಕ್ರಾರ ಲಲಿತಾ ಪಂಚಮಿ ಉಚ್ಚಯದ ಪೊರ್ತುಡು ಕಲಾಸಿರಿ ಪ್ರಶಸ್ತಿ ಕೊರ್ಪನಲೇಸ್ ಸಂಸ್ಥಾನದ ಜ್ಞಾನ ಮಂದಿರೋಡು ನಡೆತಂಡ ಗುರುದೇವ ವಿದ್ಯಾಪೀಠದ ಸಂಚಾಲಕರ ಗಣಪತಿ ಭಟ್ ಸೇರಾಜಿ ಎತ್ಕೊಂಡಿರ ಶ್ರೀ ಗುರು ದೇವಾನಂದ ಸ್ವಾಮೀಜಿಯರ ಬಿನ್ನೇರ್ನ ಒಟ್ಟು ಸಿರಿಗೆಡ ಕಾರ್ಯಕ್ರಮ ಉದಿಪನ ಮಲ್ತಿರ ಸಾಹಿತಿ ತಾಳಮದ್ದಲೆ ಅರ್ಥದಾರ ಡಾಕ್ಟರ್ ರಮಾನಂದ ಬನಾರಿ, ನನೂರಿ ಅರ್ಥದಾರ ಸೇರಾಜಿ ಸೀತಾರಾಮ ಭಟ್, ಯೋಗ ಗುರು ಕೆ ಆನಂದ ಶೆಟ್ಟಿ, ಯಕ್ಷಗುರು ರವಿ ಅಲಿವುರಾಯ ವರ್ಕಾಡಿ, ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಗುರುಕಾರ್ಯರು ಶಿವರಾಮ ಕಾಸರಗೋಡು, ಆಟದ ಭಾಗವತರು ಶೇಖರ ಶೆಟ್ಟಿ ಬಾಯರ್ ಮುಕ್ಲೆಗ್ ಸ್ವಾಮೀಜಿಯರು ಶ್ರೀ ಗುರು ದೇವಾನುಗ್ರಹ ಪುರಸ್ಕಾರ ಕಲಾಸಿರಿ ಪ್ರಶಸ್ತಿ ಕೊಡ್ತು ಮರ್ಯಾದೆ ಮಲ್ತೆರ. ಶ್ರೀಯುತರಿಗೆ ಪೂಜ್ಯರು ಶಾಲು ಹೊದಿಸಿ ಪುತ್ತೂರು ತಾಲೂಕದ 5 ವರ್ಷ ಮಿತ್ತದ ಒರಂಬ ಸ್ವಸಹಾಯ ಸಂಘಲೆಗ್ ಲಾಭಾಂಶನು ಈ ಪೊರ್ತುಡು ಪಟ್ಟಿಯರ. ಸ್ವಾಮೀಜಿಯರು ಆಶೀರ್ವಚನ ಕೊಡ್ದು ಅಧರ್ಮನು ದೊಂಕದು ಅಂತ್ಯರೆ ಶ್ರೀದೇವಿ ಉದ್ಭವ ಆತ್ಯರ ಮಾತೆರಡಲ ಆಧ್ಯಾತ್ಮದ ಅನುಭವ ಉಂಡಾವಡು ಎಡ್ಡಿಗೇನ ಒಪ್ಪುನ ನಾಡ್ದ ಜನಕ್ಲನ ಸೃಷ್ಟಿಗೆ ಅಪ್ಪೆಲ್ಲು ಕಾರಣ ಆವಡು ದೇಶದ ಜನಕ್ಲು ದೇಶ ಪ್ರೇಮಿಲಾವಡು ದೇಶ ದ್ರೋಹಿಲಾಯರ ಬಲ್ಲಿಂದ ಅರ್ಪಂಡ್ಯರ. ಎಲ್ಲವೂ ನೋಡಿದರೆ ಒಂದು ಕಲೆಯನ್ನು ಹೇಗೆ ಪೋಷಣೆ ಮಾಡಬಹುದು ಅನ್ನೋದಕ್ಕೂ ನವರಾತ್ರಿಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ಸಾಂಸ್ಕೃತಿಕವಾಗಿ ಬೆಳೆಯುವುದನ್ನು ನಾವು ನೋಡ್ತೇವೆ. ಒಂದು ಧಾರ್ಮಿಕತೆ, ಮತ್ತೊಂದು ಸಾಂಸ್ಕೃತಿಕತೆ. ಅದು ಎರಡು ಬೆಳಿಬೇಕಾದ್ರೆ ಜೊತೆಗೆ ಹೋಗಬೇಕಾದ್ರೆ ಅದಕ್ಕೆ ಒಂದು ವೇದಿಕೆ ಬೇಕು. ಅದನ್ನು ನೋಡಬೇಕಾದ್ರೆ ಅದು ದೇವಸ್ಥಾನಗಳಲ್ಲಿ ನಡೆಯುವಂಥದ್ದು. ಹೆಚ್ಚು ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ, ಅದು ನಡೀತಾ ಬರ್ತದೆ. ಇಲ್ಲಿ ನಮಗೆ ಹೃದಯ ತುಂಬಿ ಬಂದದ್ದು ಏಕೆ ಅಂತಂದರೆ ಇಷ್ಟು ಹಿರಿಯವರನ್ನು ಇಲ್ಲಿ ಸೇರಿಸಲಿಕ್ಕೆ ಅವಕಾಶ ಆಗಿದೆ ಅಲ್ವಾ, ಅದಕ್ಕಾಗಿ ನಾವು ಸಂತಸ ಪಡ್ತೇವೆ. ನಾವು ಸಮಾಜದಲ್ಲಿ ಜೊತೆಯಾಗಿ ಬದುಕಬೇಕಾದ್ರೆ ಅದು ಕೇಳ್ತಾರೆ, ನೀನು ಒಬ್ಬನೇ ಬದುಕಬೇಕಾದ್ರೆ ನಿನಗೆ ಬೇಕಾದಾಗೆ ಬದುಕಬೇಕಾದ್ರೆ ಧೈರ್ಯ ಸಾಕಂತ. ಆದರೆ ಚೆನ್ನಾಗಿ ಸಮಾಜಕ್ಕೆ ಬೇಕಾದ ರೀತಿಯಲ್ಲಿ ಬದುಕಬೇಕಾದ್ರೆ ನೀನು ಹೇಗಿರಬೇಕು ಅಂತ ಎಚ್ಚರವನ್ನು ಕೊಡ್ತಾರೆ. ಎಲ್ಲರೊಂದಿಗೆ ಸೇರಿಕೊಂಡು ಬದುಕುವಂಥ ಗುಣ ನಿನ್ನದಾಗಬೇಕು ಅಂತ. ಆ ರೀತಿಯಲ್ಲಿ ನೀನು ಬದುಕುವ ಒಂದು ಪ್ರಯತ್ನವನ್ನು ಮಾಡಿದರೆ ನೀನು ಚೆನ್ನಾಗಿ ಆದರ್ಶವಾಗಿ ನಿನ್ನ ಬದುಕನ್ನು ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ, ಸಮಾಜವನ್ನು ಬೆಳೆಸಿದಂತೆ ಆಗುತ್ತದೆ. ಇವತ್ತು ನಮಗೆ ಬೇಕಾಗಿರುವಂಥದ್ದಷ್ಟೇ, ನಾವೆಲ್ಲ ಈ ದೇವಿಯ ಹೆಸರಲ್ಲಿ ನಂಬಿಕೆಯನ್ನಿಟ್ಟವರು. ಸಾಧ್ವಿ ಶ್ರೀ ಮಾತಾನಂದಮಯಿ ದಕ್ಷಿಣ ಕನ್ನಡ ಕೃಷಿ ಅಭಿವೃದ್ಧಿ ಸಹಕಾರ ಸಂಘದ ಗುರುಕಾರ್ಯರು ರವೀಂದ್ರ ಎಸ್ ಕಂಬಳಿ, ಪುತ್ತೂರು ಎಪಿಎಂಸಿದ ದುಂಬುದ ಗುರುಕಾರ್ಯರು ರಾಧಾಕೃಷ್ಣ ರೈ ಬುಡಿಯರ್, ಒಡಿಯೂರು ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ಗುರುಕಾರ್ಯರು ಎ ಸುರೇಶ್ ರೈ ಲೇಸ್ಡ್ ಪಾಲ್ಗೊಂಡಿರು. ಯಶವಂತ ವಿಟ್ಲ ಕಾರ್ಯಕ್ರಮ ಸುಧಾರ್ತಿರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲ್ ಮುಗಿಡು ಸೊಲ್ಮೆಲು.